ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೀರ್ತಿ. ಒಬ್ಬ ವ್ಯಕ್ತಿ ಸತ್ತರೆ ಅವನು ಉಪಯೋಗಿಸಿದಂತಹ ಎಲ್ಲ ವಸ್ತುಗಳನ್ನ ಬಿಸಾಡ್ತಾರೆ, ಆದರೆ ಅವನ ಬಳಿ ಇದ್ದಂತಹ ಹಣ ಬಂಗಾರವನ್ನ ಬಿಸಾಡ್ಲಿಕ್ಕೆ ಹೋಗೋದಿಲ್ಲ. ಹಣದ ಬೆಲೆ ಇಷ್ಟೇ, ಮನುಷ್ಯನಿಗಿಂತ ಹೆಚ್ಚಿನ ಬೆಲೆ ಹಣಕ್ಕಿದೆ. ಆದ್ರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಆರೋಗ್ಯವನ್ನ ಹಣದಿಂದನೂ ಖರೀದಿಸ್ಲಿಕ್ಕೆ ಆಗೋದಿಲ್ಲ ಅಂತೆ. ಆರೋಗ್ಯಕರವಾದಂತಹ ಅಡುಗೆಯಿಂದ ಮಾತ್ರ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಸೊ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ಸ್ಕೆ ಹಾಗೂ ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ರೋಡ್ ಉಡುಪಿ. ರುಚಿಯಾದ ಅಡುಗೆ ಹೇಗೆ ಇಂಪಾರ್ಟೆಂಟು, ಹಾಗೆ ಅಡುಗೆಯಲ್ಲಿ ಆರೋಗ್ಯಯುತವಾಗಿರುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ನಂಬಿರುವಂತ ನಮ್ಮ ನೆಚ್ಚಿನ ಅಶ್ವಿನಿ ಮೇಡಮ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಮಧ್ಯಾಹ್ನ ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಆರೋಗ್ಯ ರುಚಿ ಎರಡು ವಿರುದ್ಧವಾಗಿದ್ರೂ ಕೂಡ ನಾವು ಕೆಲವೊಮ್ಮೆ ಮ್ಯಾನೇಜ್ ಮಾಡಬೇಕಾಗ್ತದೆ. ರುಚಿಯ ಜೊತೆಗೆ ಆರೋಗ್ಯವನ್ನ ಮಿಕ್ಸ್ ಮಾಡಲೇಬೇಕಾಗ್ತದೆ, ಅದು ಅನಿವಾರ್ಯತೆ ಕೂಡ. ಸೊ ಆರೋಗ್ಯಕರ ಅಡುಗೆ ಮಾಡೋದ್ರಲ್ಲೂ ಕೂಡ ನೀವು ಫೇಮಸ್. ಇವತ್ತು ನಮಗೋಸ್ಕರ ಯಾವ ಡಿಶ್ ಮಾಡ್ತಾ ಇದ್ದೀರಿ ಮೇಡಮ್? ಇವತ್ತು ನಾನು ಕಾಶ್ಮೀರಿ ಪುಲಾವ್ ಮಾಡಿ ತೋರಿಸ್ತಾ ಇದ್ದೇನೆ. ಎಸ್, ಕಾಶ್ಮೀರ ಸೌಂದರ್ಯಕ್ಕೆ ಹೆಸರಾಗಿರುವಂಥದ್ದು ಪುಲಾವ್ ಯೂಶಲಿ ನಾವು ಮನೇಲಿ ಮಾಡ್ತಾ ಇರ್ತೇವೆ. ಸೊ ಎರಡನ್ನ ಬ್ಲೆಂಡ್ ಮಾಡಿ ಏನ್ ಮಾಡ್ತೀರಿ ಅಂತ ನೋಡುವ ಅಂತ ಕ್ಯೂರಿಯಾಸಿಟಿಯಲ್ಲಿ ನಾನು ಕೂಡ ಇದ್ದೇನೆ. ರೆಡಿಯಾ? ಎಸ್, ಸ್ಟಾರ್ಟ್ ಮಾಡುವನಾ? ಖಂಡಿತ. ಕೀರ್ತಿ, ಕಾಶ್ಮೀರಿ ಪುಲಾವ್ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ ಬೇಯಿಸಿದ ಬಾಸ್ಮತಿ ರೈಸ್, ಚಾಪ್ಡ್ ಆನಿಯನ್, ಸ್ಯಾಫ್ರನ್ ಮಿಲ್ಕ್, ಹೋಲ್ ಸ್ಪೈಸಸ್, ಒಣ ದ್ರಾಕ್ಷಿ, ಚಾಪ್ ಮಾಡಿದಂತಹ ಪಿಸ್ತಾ, ಗೋಡಂಬಿ, ದಾಳಿಂಬ ಹಣ್ಣು, ದ್ರಾಕ್ಷಿ ಹಣ್ಣು, ಆ್ಯಪಲ್, ತುಪ್ಪ, ಗರಂ ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಇದು ಸೋಂಫು, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಎಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ. ಸೊ ಕುಕಿಂಗ್ ಸ್ಟಾರ್ಟ್ ಮಾಡೋಣ? ಎಸ್, ಸ್ಟಾರ್ಟ್ ಮಾಡಿ. ನಾವು ಬೇಗನೆ ಚಾಪ್ ಮಾಡಿಟ್ರೆ ಸ್ವಲ್ಪ ಕಪ್ಪಾಗ್ತದೆ. ಸೊ ಅದರಿಂದ ನಾವು ಮಾಡುವ ಟೈಮಿಗೆ ಚಾಪ್ ಮಾಡ್ಕೊಂಡು ಬಿಡುವ ಕೀರ್ತಿ. ಎಸ್, ಇವತ್ತು ನಾನು ಹೇಳಿದ ಮಾತಿಗೂ ಇಲ್ಲಿ ನಡೀತಿರುವುದಕ್ಕೂ ತುಂಬಾ ಸಂಬಂಧ ಇದೆ. ಯಾಕಂತ ಹೇಳಿದ್ರೆ ಆರೋಗ್ಯ ಅಂತ ಹೇಳಿದೆ, ಆನ್ ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ ಒಂದು ಮಾತೇ ಇದೆ. ಸೊ ಫಸ್ಟಿಗೆನೆ ಆಪಲ್ ಅನ್ನೇ ಕಟ್ ಮಾಡ್ತಾ ಇದ್ದೀರಾ. ಸೊ ಇದು ಹೆಲ್ದಿ ಫುಡ್ ಅಂತ ಹೇಳೋದ್ರಲ್ಲಿ ನಂಗಂತೂ ಯಾವುದೇ ಅನುಮಾನ ಇಲ್ಲ. ಮತ್ತೆ ನಾವು ನಾರ್ಮಲಿ ಪುಲಾವ್ ಅಂತ ಹೇಳಿದ್ರೆ ವೆಜಿಟೇಬಲ್ ಅನ್ನ ಯೂಸ್ ಮಾಡ್ತೇವೆ, ಆದ್ರೆ ಕಾಶ್ಮೀರಿ ಪುಲಾವ್ ಅಲ್ಲಿ ಡ್ರೈ ಫ್ರೂಟ್ಸ್ ಮತ್ತೆ ಫ್ರೂಟ್ಸ್ ಅನ್ನ ಯೂಸ್ ಮಾಡ್ತೇವೆ. ಯಾಕಂದ್ರೆ ಕಾಶ್ಮೀರದಲ್ಲಿ ಆಪಲ್ ಹೇರಳವಾಗಿ ಬೆಳೀತಾರೆ. ಅದು ಅಲ್ಲದೆ ಗ್ರೇಪ್ಸ್, ಡ್ರೈ ಫ್ರೂಟ್ಸ್ ಅವರು ಅವರ ಬಾಡಿಯ ಉಷ್ಣತೆಯನ್ನ ಕಾಪಾಡ್ಲಿಕ್ಕೋಸ್ಕರ ಅದನ್ನ ಡೈಲಿ ಅವರವರ ರುಟೀನ್ ಅಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಅವರು. ಮತ್ತೆ ಅಲ್ಲಿ ನಾನು ಒಮ್ಮೆ ವಿಸಿಟ್ ಮಾಡಿದ್ದೆ, ಟೂರ್ ಹೋಗಿದ್ವು ನಾವು ಫ್ಯಾಮಿಲಿ ಒಟ್ಟಿಗೆ. ಆಗ ನಾನು ಅಲ್ಲಿ ಏನ್ ನೋಡಿದೆ ಅಂದ್ರೆ, ನಾವಿಲ್ಲಿ ವೆಜಿಟೇಬಲ್ ಆಯಿಲ್ ಅಂತ ಸನ್ಫ್ಲವರ್ ಆಯಿಲ್, ತೆಂಗಿನ ಎಣ್ಣೆ ಅದನ್ನೆಲ್ಲ ಯೂಸ್ ಮಾಡ್ತೇವೆ. ಆದ್ರೆ ಅವರು ಯಾವುದೇ ಡಿಶ್ ಅನ್ನ ಮಾಡ್ಲಿ ಯೂಸ್ ಮಾಡೋದು ಸಾಸಿವೆ ಎಣ್ಣೆ. ಮೋಸ್ಟ್ಲಿ ಅದವರ ಬಾಡಿಯ ಉಷ್ಣತೆಯನ್ನ ಕಾಪಾಡ್ತದೋ ಏನೋ, ಆ ಕಾರಣದಿಂದ ಅವರು. ಮತ್ತೆ ಕಾವಾ ಟೀ ಅಂತ ಒಂದು ಟೀನು ಬೇರೆ ತರ ಕುಡಿತಾರೆ ಅವರಲ್ಲಿ, ನಮ್ಮ ತರ ಈ ತರ ಟೀ ಕುಡಿಯುವುದಿಲ್ಲ. ಅದು ಒಂಥರ ಟೇಸ್ಟಿ ಆಗಿರ್ತದೆ ತುಂಬಾ. ಅದಕ್ಕೆ ಹಾಲೆಲ್ಲ ಹಾಕುದಿಲ್ಲ ಅವರು, ಸ್ವಲ್ಪ ಸಕ್ಕರೆ ಮತ್ತೆ ಟೀ ಪೌಡರ್ ಅನ್ನ ಕುದಿಸಿ ಹೋಲ್ ಸ್ಪೈಸಸ್ ಎಲ್ಲ ಆಡ್ ಮಾಡ್ಕೊಳ್ತಾರೆ. ತುಂಬಾ ವೆರೈಟೀಸ್ ಇದೆ ಕೀರ್ತಿ. ನಾವು ಇಲ್ಲಿ ಕುತ್ಕೊಂಡು ನಮ್ಗೆ ಇಡೀ ಭಾರತವನ್ನ ನಮ್ಗೆ ಥಿಂಕ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಸ್ಪೆಷಲಿ ಕಾಶ್ಮೀರ ಏನಂದ್ರೆ ಅಲ್ಲಿಯ ವ್ಯೂವೇ ಬೇರೆ ತರ, ನಮ್ಗೆ ಅದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುದಿಲ್ಲ. ಐ ವಾಸ್ ಶಾಕ್ಡ್, ಅರೆ ಈ ತರನೂ ಇದೆಯಾ ನಮ್ಮ ಇಂಡಿಯಾದಲ್ಲಿ ಅಂತ. ಅದಕ್ಕೆ ಹೇಳ್ತಾರೆ ಕಾಶ್ಮೀರವನ್ನ ಭಾರತದ ಮುಕುಟ ಅಂತ. ಅದಕ್ಕೆ ನಾವೆಲ್ಲರೂ ಅದನ್ನ ಬಿಟ್ಟು ಕೊಡೋದಿಲ್ಲ ಅಂತ ಹಠ ಮಾಡ್ತಾ ಇರೋದು. ಸೊ ಭಾರತದ ಆಸ್ತಿ ನಮ್ಮ ಕಾಶ್ಮೀರ ನಿಜವಾಗ್ಲು. ಅದು ಅಲ್ಲದೆ ಅವರು ಸ್ಯಾಫ್ರನ್ ಅನ್ನ ತುಂಬಾ ಯೂಸ್ ಮಾಡ್ತಾರೆ. ಸ್ಯಾಫ್ರನ್ ಅಲ್ಲಿ ಬೆಳಿತಾರಲ್ಲ, ಇಟ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಥಿಂಗ್.
ತುಂಬಾ ಕಾಸ್ಟ್ಲಿ ಅದು. ಅದನ್ನು ನಾನು ಇವತ್ತು ಇದ್ರಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಅದೇ ಬೆಲೆ ಕಟ್ಲಿಕ್ಕೆ ಆಗದಂತಹ ಊರು ಕಾಶ್ಮೀರ ಅಂತ ಸೌಂದರ್ಯನೂ ಅಷ್ಟೇ ತುಂಬಾ ಅಂದ್ರೆ ಕಣ್ಣಿಗೆ ಒಂದು ಅದು ನೋಡುವುದೇ ಒಂಥರ ಖುಷಿ ಆ ಸೌಂದರ್ಯವನ್ನ. ಸೊ ಅದಕ್ಕೆ ಹೇಳೋದು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಆಗ ಮಾತ್ರ ನಮ್ಮ ಭಾರತದಲ್ಲಿ ಏನೆಲ್ಲ ಇದೆ ಅಂತ ಹೇಳುವಂತದ್ದು. ಅಂಡ್ ಭಾರತದ ಬಗ್ಗೆ ಹೆಮ್ಮೆ ಕೂಡ ಜಾಸ್ತಿ ತುಂಬಾ ಹೆಮ್ಮೆ ಆಗ್ತದೆ. ಅಂದ್ರೆ ಒಂದು ಊರಲ್ಲಿ ಫುಲ್ ಐಸೇ ಇದೆ ಅಲ್ಲಿ, ನಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವ್ ಇಲ್ಲಿ ಕೂತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತದ ಸೌಂದರ್ಯವನ್ನ ನಾವು ಸುತ್ತಿಯೇ ನೋಡ್ಬೇಕು. ಅದರ ಸೌಂದರ್ಯ ಉಂಟಲ್ಲ, ಕಣ್ ತುಂಬಿಕೊಳ್ಳಿಕ್ಕೆ ನಮ್ಗೆ 2 ಕಣ್ಣು ಸಾಲೋದಿಲ್ಲ ಕೀರ್ತಿ. ನಿಜವಾಗ್ಲೂ ಒಮ್ಮೆ ಯಾರಿಗಾದ್ರೂ ಒಂದು ಲೈಫ್ ಅಲ್ಲಿ ಒಂದು ತಿರುಗುವಂತಹ ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ ಕಾಶ್ಮೀರವನ್ನ ಖಂಡಿತ ನೋಡ್ಕೊಂಡು ಬನ್ನಿ. ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ, ಕಾಶ್ಮೀರವನ್ನ ನೀವು ಖಂಡಿತ ನೋಡ್ಲೇಬೇಕು ಅಂತ. ವೀಕ್ಷಕರ ಹತ್ರ ಒಂದು ನೀವು ಹೇಳಿದ್ರಿ, ರೆಕಮೆಂಡ್ ಮಾಡ್ತಾ ಇದ್ದೇನೆ. ಅಶ್ವಿನಿ ಮ್ಯಾಮ್ ಹೇಳ್ತಾ ಇದ್ದಾರೆ ಕಾಶ್ಮೀರ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ, ವಿಜುವಲ್ಸ್ ಅಲ್ಲಿ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿರ್ತದೆ ಅಂಡ್ ಲೈವ್ ಆಗಿ ನೋಡ್ಲಿಕ್ಕೆ ಇನ್ನೆಷ್ಟು ಚೆನ್ನಾಗಿರ್ಬೋದು. ಸೊ ಎಲ್ಲರೂ ಸಾಧ್ಯವಾದ್ರೆ ಆ ಕಾಶ್ಮೀರಕ್ಕೆ ಭೇಟಿ ಕೊಡಿ. ಸ್ಟಾರ್ಟ್ ಮಾಡುವನ ಈಗ? ಖಂಡಿತ. ಕೀರ್ತಿ, ನಾನು ತವ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಈಗ. ಸ್ವಲ್ಪ ತುಪ್ಪ ಕೊಡ್ತೀರಾ ನನ್ಗೆ? ಒಂದು ಸ್ಪೂನ್ ಅಷ್ಟು ಹಾಕಿ ನಾನು ಗ್ರೇಪ್ಸ್ ಮತ್ತೆ ಕ್ಯಾಶ್ಯೂಸ್ ಅನ್ನ ಸ್ವಲ್ಪ ಹುರ್ಕೊಳ್ತೇನೆ. ಕ್ಯಾಶ್ಯೂ ಕೊಡಿ ಕೀರ್ತಿ. ಫಸ್ಟಿಗೆ ಸ್ವಲ್ಪ ಕ್ಯಾಶ್ಯೂ ಅನ್ನು ಹುರ್ಕೊಳ್ಳುವ. ರಿಚ್ನೆಸ್ ಏನು ಕಮ್ಮಿ ಇಲ್ಲ ಅಂತ ಅನಿಸ್ತಾ ಇದೆ. ಎಲ್ಲ ರಿಚ್ ಫುಡ್ಸ್ ಅನ್ನ ಹಾಕ್ತಾ ಇದ್ದೀರಾ. ಕಾಶ್ಮೀರದ ಫ್ರೂಟ್ಸ್ಗಳು ಅಷ್ಟೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತದೆ. ಅಂದ್ರೆ ಅಲ್ಲಿ ಕ್ಲೈಮೇಟ್ ತುಂಬಾ ಕೋಲ್ಡ್ ಇರೋದ್ರಿಂದ ಅದು ಬೆಳೆಯುವ ವಾತಾವರಣವು ಅಷ್ಟೇ ಪ್ಯೂರ್ ಆಗಿರ್ತದೆ. ಸೊ ಫ್ರೂಟ್ಸ್ ಎಲ್ಲ ತುಂಬಾ ಟೇಸ್ಟ್. ಸೊ ಇದು ಡ್ರೈ ಫ್ರೂಟ್ಸ್ ಎಲ್ಲ ನೋಡ್ತಾ ಇದ್ರೆ ಹಳೆ ನೆನಪುಗಳು ವಾಪಸ್ ಬರ್ತಾ ಇದೆ. ಕದ್ದು ತಿಂದಂಥದ್ದು ಮನೇಲಿ ಎಲ್ಲಿ ಇಟ್ರು ಹೋಗಿ ಕದ್ದು ತಿನ್ನುವಂಥದ್ದು ಅಭ್ಯಾಸ ಇರ್ತದೆ. ಎಸ್ಪೆಷಲಿ ಎಕ್ಸಾಮ್ ಟೈಮ್ ಅಲ್ಲಿ ಓದ್ತಿರ್ಬೇಕಾದ್ರೆ ಅಮ್ಮ ಜಾಸ್ತಿ ಏನಾದ್ರೂ ತಿನ್ನೋಣ ಅಂತ ಹುಡುಕಿ ತಿನ್ನುವ ಒಂದು ಅಭ್ಯಾಸ ನಮ್ಗೆ. ಆಗ ಅಮ್ಮನವ್ರು ಇಷ್ಟು ತಂದಿಟ್ಟಿದ್ರೆ ಉಳಿಯುವಂತ ಇಷ್ಟೇ. ನೋಡುವಾಗ ಸರ್ಪ್ರೈಸ್ ಆಗುತ್ತೆ, ಇದು ಎಲ್ಲಿಂದ ಇಷ್ಟು ಖಾಲಿ ಆಗಿದೆ ಹೇಗೆ ಅಂತ. ಹಾಗಾದ್ರೆ ಕದ್ಕೊಂಡ್ಮೇಲೆ ಒಪ್ಕೊಳ್ತಿದ್ಯಾ ನೀವೇ ತಿನ್ನೋದು? ಇಲ್ಲ ಖಂಡಿತ, ಆದ್ರೆ ಅಷ್ಟು ಪ್ರೊಫೆಷನಲ್ ಕಳ್ಳರ್ ಅಲ್ಲಲ್ಲ ನೋಡಿ, ಸಿಕ್ಕಾಕೋತೇನೆ ನಾವು. ಅದು ಮನೆಯಲ್ಲಿ ಇಬ್ರು ಇದ್ರೆ ಪರವಾಗಿಲ್ಲ, ನಾನಲ್ಲ ನಾನು ಅಂತ ಹೇಳ್ಬೋದು. ಒಬ್ರೇ ಇದ್ರೆ ಪಕ್ಕ ನೋಟಿಫೈ ಆಗಿ. ಆದ್ರೂ ನಮ್ಮ ಬುದ್ಧಿ ಗೊತ್ತಿರ್ತದಲ್ಲ ಮನೆಯಲ್ಲಿ, ನಮ್ಮನೆ ದೇವ್ರ ಸತ್ಯ ನಮ್ಗೂ ಗೊತ್ತಿರಲ್ವ ಅಂತ ಹೇಳುವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಈಗ ನಾನು ಇದಕ್ಕೆ ಒಣ ದ್ರಾಕ್ಷಿಯನ್ನು ಹಾಕ್ತೇನೆ. ಇದು ಖಂಡಿತ ಮಕ್ಕಳಿಗೆ ಇಷ್ಟ ಆಗ್ತದೆ ಅಂತ ಅನಿಸ್ತದೆ. ನಿಜವಾಗ್ಲೂ ಒಂದು ಸ್ವಲ್ಪ ವೆಜಿಟೇಬಲ್ ಎಲ್ಲ ಕಡಿಮೆ ಹಾಕುದಿಲ್ಲ ಇದ್ರಲ್ಲಿ ನಾವು. ಹೌದೌದು, ವೆಜಿಟೇಬಲ್ ಇದ್ರೆ ಒಂದ್ ಸ್ವಲ್ಪ ಹಿಂಜರಿಕೆ ಇದ್ದೇ ಇರ್ತದೆ, ಯಾಕೆ ತಿನ್ಬೇಕು ಅಂತ. ಬಟ್ ಫ್ರೂಟ್ಸ್ ಅನ್ನ ಯಾರು ಬೇಡ ಅಂತ ಹೇಳ್ತಾರೆ ಹೇಳಿ? ಕಾಶ್ಮೀರಿ ಪುಲಾವದ ವಿಶೇಷತೆ ಅದು. ಅದರಲ್ಲಿ ಡ್ರೈ ಫ್ರೂಟ್ಸ್ ಹಾಗೂ ಹಣ್ಣುಗಳನ್ನ ಯೂಸ್ ಮಾಡ್ತೇವೆ. ಬೇಕು ಅಂತ ಹೇಳುವವರು ಅವರಿಗೆ ಇಷ್ಟ ಆದ ಯಾವುದೇ ಫ್ರೂಟ್ಸ್ ಗಳನ್ನ ಆಡ್ ಮಾಡ್ಕೊಳ್ಬಹುದು. ಪೈನಾಪಲ್ ಆಪ್ಷನ್ಸ್ ಇದೆ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಪೈನಾಪಲ್ ಯೂಸ್ ಮಾಡಬಹುದು, ಬ್ಲ್ಯಾಕ್ ಗ್ರೇಪ್ಸ್, ನಾನಿಲ್ಲಿ ಗ್ರೀನ್ ಗ್ರೇಪ್ಸ್ ಯೂಸ್ ಮಾಡ್ತಿದ್ದೇನಲ್ಲ, ಹಾಗೆ ವೇರಿಯೇಷನ್ಸ್ ಮಾಡ್ಕೊಳ್ಬಹುದು. ಮತ್ತೆ ಇದು ಸ್ವಲ್ಪ ಸ್ವೀಟಿಶ್ ಇರ್ತದೆ, ಎಲ್ರಿಗೂ ಲೈಕ್ ಆಗ್ತದೆ ಅಂತ ಅನ್ಸ್ಕೊಂಡಿದ್ದೇನೆ ನಾನು. ಎಸ್, ಸಾಕು ಕೀರ್ತಿ, ಇದನ್ನ ನಾನೀಗ ಟ್ರಾನ್ಸ್ಫರ್ ಮಾಡ್ತೇನೆ. ನನಗೆ ಸ್ವಲ್ಪ ಹೋಲ್ ಸ್ಪೈಸಸ್ ಕೊಡಿ. ಓಕೆ, ಇದು ಇರ್ಲಿ ಇಲ್ಲೇ. ಓಕೆ, ಈಗ ನಾನು ಉಳಿದಂತಹ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ. ಇದನ್ನ ನಾನು ಪ್ಯಾನ್ ಅಲ್ಲಿ ಮಾಡ್ತಾ ಇದ್ದೇನೆ. ಡೈರೆಕ್ಟ್ ಆಗಿ ನಾವು ಕುಕ್ಕರ್ ಅಲ್ಲಿ ಸಹ ಮಾಡ್ಕೊಳ್ಬಹುದು. ಓಕೆ, ಅನ್ನವನ್ನ ಬೇಯಿಸಿ ಇದರಲ್ಲಿ ನಾನು ಅನ್ನವನ್ನ ಬೇಯಿಸಿ ಆಡ್ ಮಾಡ್ತಾ ಇದ್ದೇನೆ. ಕುಕ್ಕರ್ ಅಲ್ಲಾದ್ರೆ ಡೈರೆಕ್ಟ್ ಅಕ್ಕಿಯನ್ನ ಹಾಕಿ 1:2 ಪ್ರಮಾಣದಲ್ಲಿ ನೀರನ್ನು ಹಾಕೊಂಡು ಬೇಯಿಸ್ಕೊಂಡ್ರೆ ಆಯ್ತು. ಒಂದು ವಿಸಿಲ್ ಅಲ್ಲಿ ಬೇಯಿಸ್ಕೊಂಡ್ರೆ ಕುಕ್ಕರ್ ಪುಲಾವ್ ರೆಡಿ ಆಗ್ತದೆ. ಆನಿಯನ್ ಕೊಡ್ತೀರಾ ಕೀರ್ತಿ?
ಆನಿಯನ್ ಅಷ್ಟೇ ಉದ್ದಗೆ ಹೆಚ್ಚಿಕೊಂಡಿದ್ದೇನೆ. ಹಾ ಹಾ. ಉದ್ದದಕ್ಕೆ ಹೆಚ್ಚಿಕೊಂಡ್ರೆ ಸ್ವಲ್ಪ ಲುಕ್ ಜಾಸ್ತಿ ಬರ್ತದೆ. ಹೌದು. ಆನಿಯನ್ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರ್ಕೊಳ್ಳುವ. ಓಕೆ. ನಿಮ್ಗೆ ಫ್ಯಾಮಿಲಿ ಟೂರ್ ಹೋಗೋ ಅಭ್ಯಾಸ ಜಾಸ್ತಿ ಏನಾದ್ರು ಇದೆಯಾ? ಜಾಸ್ತಿ ಫ್ಯಾಮಿಲಿ ಜೊತೆ ಹೋಗ್ತಾ ಇರ್ತೇವೆ ನಾವು. ನಮ್ದೊಂದು 2-3 ಫ್ಯಾಮಿಲಿ ಇದೆ ಫ್ರೆಂಡ್ ಸರ್ಕಲ್ ಅಲ್ಲಿ. ಅದು ಅಲ್ಲದೆ ನಮ್ಮ ಫ್ಯಾಮಿಲಿ ಒಳಗೆ 2 ಫ್ಯಾಮಿಲಿ ಒಟ್ಟಾಗಿ ನಾವು ಹೋಗ್ತಾ ಇರ್ತೇವೆ. ಹಾಗೆ ಆಲ್ ಇಂಡಿಯಾ ಟೂರು ನಾವು ಒಂದ್ಸರ್ತಿ ಹೋಗಿತ್ತು. ರಾಜಸ್ಥಾನ ಒಂದು ಬಾಕಿ ಇದೆ. So, ಕನ್ಯಾಕುಮಾರಿ ಎಲ್ಲ ನೋಡ್ಕೊಂಡು ಬಂದಿದ್ದೇವೆ ನಾವು. ಹೇಳುವಂತದ್ದು ಅದು ಬೇರೆ ಬೇರೆ ಕಡೆ ಪ್ರವಾಸ ಮಾಡಿದಾಗ ಮಾತ್ರ ಅಲ್ಲಿರುವಂತಹ ಅನುಭವ, ಅವರ ಜೀವನ ಶೈಲಿ, ಆಧುನಿಕತೆಗೆ ಅವರು ಹೇಗೆ ಅಡ್ಜಸ್ಟ್ ಆಗಿದ್ದಾರೆ, ಸಾಂಪ್ರದಾಯಿಕತೆ ಇದೆಯಾ ಅವರಲ್ಲಿ ಎಲ್ಲ ನಮ್ಗೆ ಗೊತ್ತಾಗೋದು. ನಾವು ಜಸ್ಟ್ ಟಿವಿಯಿಂದ ನೋಡೋದ್ರಿಂದ ಅಲ್ಲ, ಟಿವಿಯಲ್ಲಿ ನೋಡೋದ್ರಿಂದ ಸ್ವಲ್ಪ ಪ್ರಮಾಣ ಮಾತ್ರ ನಾವು ಅದರಲ್ಲಿ ಪಿಕ್ ಮಾಡ್ಕೊಳ್ಬಹುದು. ನಾವು ಅದನ್ನು ವಿಸಿಟ್ ಮಾಡಿದ್ರೆ ಪೂರ್ಣ ನಾವು ಈ ಹಿಸ್ಟ್ರಿಯಲ್ಲೆಲ್ಲ ಸಣ್ಣದಿರುವಾಗ ಓದ್ತಿತ್ತು ಅಲ್ಲಿ ಹೀಗೆ ಇಲ್ಲಿ ಹೀಗೆ ಅಂತ. ಅದನ್ನ ನಾವು ಅಲ್ಲಿ ಪ್ಲೇಸ್ಗೆ ಹೋಗಿ ನಿಂತಾಗ ಸಿಗುವಂತ ಫೀಲೇ ಬೇರೆ. ಹೌದಲ್ಲ, ನಾವು ಓದಿತ್ತು ಇದು ಎಲ್ಲ ಕರೆಕ್ಟ್ ಆಗಿದೆ ಅಲ್ಲ ಅಂತ ಆ ತರ ಫೀಲ್ ಬರ್ತದೆ ನಮ್ಗೆ. ಮತ್ತೆ ಬೇರೆ ದೇಶದವರು ಅನ್ಕೊಳ್ತಾರೆ ಭಾರತ ಹೇಗೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಅದಕ್ಕೆ ಕಾರಣ ಇಂತಹ ಅದ್ಭುತವಾದ ಜಾಗಗಳು ಅಂತ ಹೇಳ್ಬೋದು. ಅಂತ ಸ್ಥಳಗಳೇನಿದೆ ಭಾರತವನ್ನ ಯಾವತ್ತು ಸೋಲಿಕ್ಕೂ ಬಿಡೋದಿಲ್ಲ. ಸೌಂದರ್ಯದಲ್ಲಿ ಯಾವಾಗ್ಲೂ ಭಾರತವೇ ಶ್ರೇಷ್ಠ ಅಂತ ಅದಕ್ಕೆ ಹೇಳುವಂಥದ್ದು. ಅಂಡ್ ನಮ್ಮ ಕರ್ನಾಟಕದಲ್ಲಿ ಕೂಡ ಅಷ್ಟೇ ತುಂಬಾ ಒಳ್ಳೆ ಪ್ಲೇಸಸ್ ಇದೆ. ನಿಜವಾಗ್ಲೂ ನಾನು ಇತ್ತೀಚೆಗಷ್ಟೇ ಬೇಲೂರು, ಹಳೇಬೀಡು ಎಲ್ಲ ವಿಸಿಟ್ ಮಾಡಿದೆ. ಅಲ್ಲಿಯ ಕೆತ್ತನೆ ಶಿಲ್ಪಕಲೆ ನೋಡುವಾಗ ಮೈ ಜುಮ್ ಆಗ್ತದೆ. ಖಂಡಿತ ಒಂಥರ ಮಕ್ಕಳಿಗೂ ಅದನ್ನ ತೋರಿಸುವ ನಮ್ಮ ಸಂಸ್ಕೃತಿ ಏನು ಅಂತ ಅದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಅಂತ ಪ್ಲೇಸ್ಗೆ ಹೋದ್ರೆ ಮಾತ್ರ ಇಂತಹ ಸಂಸ್ಕೃತಿ ಇತ್ತು, ನಾವು ಅದನ್ನ ಉಳಿಸ್ಕೊಳ್ಬೇಕು ಅಂತ ಕೂಡ ತಲೆಯಲ್ಲಿ ಇರ್ತದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಡಿ ಕೀರ್ತಿ. ಓಕೆ, 1 ಸ್ಪೂನ್ ಅಷ್ಟೇ ಹಾಕ್ತಾ ಇದ್ದೇನೆ. ಓಕೆ, ಮತ್ತೆ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಇದು ತುಂಬಾ ಸ್ಪೈಸಿ ಆಗಿರುವುದಿಲ್ಲ, ಸೊ ಫ್ಲೇವರಿಗೋಸ್ಕರ ಸ್ವಲ್ಪ ಹಾಕೋದು ಅಷ್ಟೇ. ಖಾರ ಹಾಕ್ಲಿಲ್ಲ ಅಂತ ಯಾರು ಹೇಳ್ಬಾರ್ದಲ್ಲ, ಹಾಗಾಗಿ ಹೌದು ಚೂರು ಸ್ಲೈಟ್ ಅದಕ್ಕೆ ವೇರಿಯೇಷನ್ ಕೊಡ್ಲಿಕ್ಕೋಸ್ಕರ ಹಾಕ್ತಾ ಇದ್ದೇನೆ. ನಂತರ ನನಗೆ ಅದು ಸೋಂಪು ಕೊಡಿ, ಬಡ ಸೊಪ್ಪು. ಬಡ ಸೊಪ್ಪು ಇಲ್ಲ ಹೇಳುವವರು ಜೀರಿಗೆನ ಆಡ್ ಮಾಡ್ಕೊಳ್ಬಹುದು. ಇದು ಫ್ಲೇವರ್ಗೋಸ್ಕರ. ಫ್ಲೇವರ್ಗೋಸ್ಕರ ಸ್ವಲ್ಪ ಅನ್ನ ಮಾಡಿಟ್ಟಿದ್ದೇನಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಸಹ ಕೊಟ್ಟು ಬಿಡಿ. ಓಕೆ, ಅನ್ನವನ್ನ ಬೇಯಿಸ್ಕೊಳ್ಳುವಾಗ ಕೆಲವರಿಗೊಂದು ಉಪ್ಪು ಹಾಕುವ ಅಭ್ಯಾಸ ಇರ್ತದೆ, ಸೊ ನೋಡ್ಕೊಂಡು ಹಾಕೊಳ್ಬೇಕಾಗ್ತದೆ. ನಾನು ಉಪ್ಪು ಹಾಕ್ಲಿಲ್ಲ. ಒಂದು ಅಡುಗೆಯನ್ನ 2-3 ಮಾಡಿದ್ರೆ ಇಂತಹ ಸನ್ನಿವೇಶಗಳು ಜಾಸ್ತಿ. ನಾನು ಉಪ್ಪು ಹಾಕಿದ್ದೆ ಅಂತ ಉಪ್ಪು ಹಾಕಿದ ನಂತರ ಹೇಳೋರು ಕೂಡ ಇರ್ತಾರೆ. ಒಮ್ಮೊಮ್ಮೆ ದೋಸೆ ಮಾಡುವಾಗ ಎಷ್ಟೋ ಸರ್ತಿ ಯಾರೋ ಒಬ್ರು ಗ್ರೈಂಡ್ ಮಾಡಿಟ್ಟಿರ್ತಾರೆ, ಇನ್ನೊಬ್ರು ಬಂದು ದೋಸೆ ಮಾಡ್ತಾರೆ, ಗ್ರೈಂಡ್ ಮಾಡಿ ಸಾಲ್ಟ್ ಆಡ್ ಮಾಡ್ತಾರೆ. ಒಮ್ಮೊಮ್ಮೆ ಆಡ್ ಮಾಡದೇನು ಮಾಡ್ಕೊಳ್ಳುವಂತಹ ಸಿಚುವೇಶನ್ ಇರ್ತದೆ. ಮತ್ತೆ ನೀರ್ ದೋಸೆ ಹೋಗಿ ಉಪ್ಪು ದೋಸೆ ಆಲ್ಮೋಸ್ಟ್ ಆಗ್ತಾ ಬಂತು. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ವೆರೈಟಿಯಲ್ಲಿ. ಈಗ ಇದಕ್ಕೆ ನಾನು ಇಟ್ಟಂತಹ ಫ್ರೂಟ್ಸ್ ಕೊಡ್ತೀರಾ ಕೀರ್ತಿ? ಓಕೆ, ಗ್ರೇಪ್ಸ್ ಜಾಸ್ತಿ ಆಗ್ತದ ನಿಮ್ಗೆ? ಇಷ್ಟ ಆಗ್ತದಲ್ಲ ಫ್ರೂಟ್ಸ್? ಖಂಡಿತ. ದಾಳಿಂಬೆ, ಆಪಲ್ ಕೊಡಿ ಕೀರ್ತಿ. ಓಕೆ, ನೋಡಿ ಯಾವ ತರ ಕಲರ್ಫುಲ್ ಆಯ್ತು. ಈಗ ನಾರ್ಮಲ್ ಪುಲಾವ್ ಹೋಗಿ ರೈಸ್ ಮಾತ್ರ ಕಾಣ್ತಾ ಇತ್ತು, ಈಗ ರೈಸೇ ಕಾಣಿಸ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ನಾನು ಪಿಸ್ತಾ ಇಟ್ಟಿದ್ದೇನಲ್ಲ ಅದನ್ನ ಕೊಡಿ. ಪಿಸ್ತಾವನ್ನ ನಾನು ಹುರ್ಕೊಳ್ಳಿಲ್ಲ, ಹಾಗೆ ಹಾಕ್ತಾ ಇದ್ದೇನೆ, ಯಾಕಂದ್ರೆ ಅದು ಆಲ್ರೆಡಿ ಹುರ್ದೇ ಬರ್ತದೆ ಪ್ಯಾಕೆಟ್ ಅಲ್ಲಿ ಬರುವಾಗ. ಇದಕ್ಕೆ ನೋಡಿ ಈಗ ನಾನು ಹುರಿದಿಟ್ಟಿದ್ದೇನಲ್ಲ ಆಲ್ರೆಡಿ, ಅದನ್ನು ಹಾಕ್ತಾ ಇದ್ದೇನೆ.
ಓಕೆ, ಇವತ್ತು ಯಾವಾಗ ನೀವು ನನ್ನ ಕೈಗೆ ಕೊಡ್ತೀರಿ ಅಂತ ಕಾಯ್ತಾ ಇದ್ದೇನೆ. ಸೋ ಕಲರ್ಫುಲ್. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾ ಇಲ್ಲ. ಓಕೆ, ಇದರದ್ದು ಫ್ಲೇವರೇ ಎನ್ರಿಚ್ ಆಗಿ ಬರಲಿ ಅಂತ ಫ್ರೂಟ್ಸ್ ಹಾಗೂ ಡ್ರೈ ಫ್ರೂಟ್ಸ್ನ ಫ್ಲೇವರ್ಸ್. ಓಕೆ, ಎಸ್, ಎಸ್, ಒಂಚೂರು ನಾನಿಟ್ಟ ಸ್ಯಾಫ್ರನ್ ಮಿಲ್ಕ್ ಕೊಡ್ತೀರಾ? ಓಕೆ. ಎಸ್, ನೋಡಿ ಸ್ಯಾಫ್ರನ್ನು ಹಾಕಿದೆ. ಓಕೆ, ನಾನೀಗ ಫ್ಲೇಮನ್ನು ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗುವವರೆಗೆ ಅದರಲ್ಲೇ ಇರಲಿ. ಓಕೆ, ಮಸಾಲ ಎಲ್ಲ ಅನ್ನ ಎಳ್ಕೊಳ್ತದೆ ಕ್ಲೀನಾಗಿ. ಓಕೆ. ಎಸ್, ಒಂದು 2 ನಿಮಿಷದಲ್ಲಿ ಕೂಲ್ ಡೌನ್ ಆಗ್ತದೆ ಇದು. ಓಕೆ, ಇಷ್ಟಾದ್ರೆ ನೀವು ಪ್ಲೇಟಿಗೆ ಹಾಕಿ ನನಗೆ ಕೊಡ್ಲಿಕ್ಕೆ ಸ್ವಲ್ಪ ಟೈಮ್ ಇದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕಾಶ್ಮೀರಿ ಪುಲಾವ್ ಹೇಗೆ ರೆಡಿ ಆಗ್ತಾ ಇದೆ ಅಂತ. ರಿಚ್ನೆಸ್ಸಿಗೆ ಇದರಲ್ಲಿ ಯಾವುದೇ ಕಡಿಮೆ ಇಲ್ಲ ಅಂತ ಹೇಳ್ಬೋದು, ಅಷ್ಟು ರಿಚ್ ಆಗಿ ಬಂದಿದೆ ಈ ಫುಡ್. ಸೊ ಇವರು ನನಗೆ ಸರ್ವ್ ಮಾಡಲಿಕ್ಕೆ 2 ಮಿನಿಟ್ಸ್ ಕೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನೀವೊಂದು ಪುಟ್ಟ ವಿರಾಮನ ತಗೊಂಬನ್ನಿ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ಸ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಬಳ್ಳಾಲ್ಸ್ ಕ್ಯಾಬು ಸ್ಪಂದನ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಎಸ್, ಕಾಶ್ಮೀರಿ ಪುಲಾವ್ ರೆಡಿ ಆಗಿದೆ ಅಂತ ಅನ್ಕೊಳ್ತೀನಿ. ಬನ್ನಿ ಏನ್ ಮಾಡ್ತಿದ್ದಾನೆ ನೋಡೋಣ. ಎಸ್, ರೆಡಿ ಆಗಿದೆ. ಚಪ್ಪೆ ಆಗಿದೆ ಕೀರ್ತಿ, ಈಗ ಸ್ವಲ್ಪ ತಣ್ಣಗಾಗಿದೆ. ನಾನು ಸರ್ವ್ ಮಾಡ್ಲಿಯಾ? ಓಕೆ, ನಾನು ಇದಕ್ಕೆ ಮೇಲಿಂದ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಸ್ಪ್ರಿಂಕಲ್ ಮಾಡಿಕೊಡ್ತಾ ಇದ್ದೇನೆ. ಡ್ರೈ ಫ್ರೂಟ್ಸ್ ಅಷ್ಟೇ. ನಿಮ್ಗೆ ಸ್ವಲ್ಪ ರಿಚ್ ಇದ್ರೆ ನಿಮ್ಗೆ ಖುಷಿ ಆಗ್ತದಲ್ಲ ನೋಡ್ಲಿಕ್ಕೆ. ಹೌದು. ಸೊ ಎಸ್, ನೋಡಿ ಎಸ್, ಬಿಸಿ ಬಿಸಿಯಾದ ಕಾಶ್ಮೀರಿ ಪುಲಾವ್ ನನ್ನ ಪ್ರೀತಿಯ ಕೀರ್ತಿಗೆ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಎದ್ದು ಕಾಣ್ತಾ ಇದೆ ಫ್ರೂಟ್ಸ್ ರೂಪದಲ್ಲಿ. ಹೇಗಾಗಿದೆ ಅಂತ ನೋಡ್ತಾನೆ. ಬಿಸಿ ಇಲ್ಲ, ಟೇಸ್ಟ್ ಮಾಡ್ಬೋದಲ್ಲ? ಮಾಡಿ. ಮುಖದಲ್ಲೂ ಪ್ರೀತಿ ಎದ್ದು ಕಾಣ್ತಾ ಇದೆ ಈಗ. ತುಂಬಾ ಚೆನ್ನಾಗಿ ಬಂದಿದೆ. ಫ್ರೂಟ್ಸ್ ಏನಿದೆ ಅದು ಸ್ಪೈಸಿಯನ್ನು ಹೊರಗೆ ಬರಲಿಕ್ಕೆ ಬಿಡ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ದಾಳಿಂಬೆ ಇರ್ಬೋದು, ನೀವು ಕರೆಕ್ಟಾಗಿರುವಂಥ ಫ್ರೂಟ್ಸನ್ನು ಸೆಲೆಕ್ಟ್ ಮಾಡಿ ಹಾಕಿದ್ದೀರಿ. ಬಿಕಾಸ್ ಅದೊಂದು ಕೊಡ್ತಿರುವಂಥ ಫ್ಲೇವರೇ ಬೇರೆ, ಸ್ವೀಟ್ನೆಸ್ಸೇ ಬೇರೆ. ಕಾಶ್ಮೀರಿ ಪುಲಾವ್ ಕಾಶ್ಮೀರದಷ್ಟೇ ಚೆನ್ನಾಗಿದೆ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಬಂದಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಇಂಥ ಡಿಶನ್ನು ನೀವು ನಮಗೆ ಮಾಡಿಕೊಟ್ಟೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕಾಶ್ಮೀರಿ ಪುಲಾವ್ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳಿದ್ದೀನಿ. ಸೊ ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ತಯಾರಿಸುವ ವಿಧಾನನ ನೋಡ್ಕೊಂಡು ಬನ್ನಿ. ಕಾಶ್ಮೀರಿ ಪುಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಬೌಲ್ ಬೇಯಿಸಿದ ಬಾಸ್ಮತಿ ಅನ್ನ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸ್ಯಾಫ್ರಾನ್ ಮಿಲ್ಕ್, ಚಕ್ಕೆ, ಲವಂಗ, ಜಾಯಿಕಾಯಿ, ಪುಲಾವ್ ಎಲೆ, ಒಣ ದ್ರಾಕ್ಷಿ, ಪಿಸ್ತಾ, ಗೋಡಂಬಿ, ದಾಳಿಂಬೆ ಹಣ್ಣು, ದ್ರಾಕ್ಷಿ ಹಣ್ಣು,
ಆಪಲ್, ತುಪ್ಪ, ಗರಂ ಮಸಾಲಾ ಪೌಡರ್, ಚಿಲ್ಲಿ ಪೌಡರ್, ಸೋಂಪು ಕಾಳು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಕಾಶ್ಮೀರಿ ಪುಲಾವ್ ಮಾಡುವ ವಿಧಾನ: ಒಂದು ಪ್ಯಾನ್ ಅನ್ನ ಬಿಸಿ ಮಾಡಲು ಇಟ್ಟು ಪ್ಯಾನ್ ಬಿಸಿಯಾದ ಬಳಿಕ 1 ಚಮಚ ತುಪ್ಪವನ್ನ ಸೇರಿಸಿ ಇದಕ್ಕೆ ಗೋಡಂಬಿ, ಒಣ ದ್ರಾಕ್ಷಿಯನ್ನ ಹಾಕಿ ನಂತರ ಒಂದು ಬೌಲ್ನಲ್ಲಿ ತೆಗೆದಿಟ್ಟುಕೊಳ್ಳಿ. ಇನ್ನೊಂದು ಪ್ಯಾನ್ ಬಿಸಿಯಾಗಲು ಇಟ್ಟು ತುಪ್ಪವನ್ನ ಹಾಕಿ ಇದಕ್ಕೆ ಚಕ್ಕೆ, ಲವಂಗ, ಜಾಯಿಕಾಯಿಯನ್ನ ಸೇರಿಸಿ ಇದಕ್ಕೆ ಈರುಳ್ಳಿಯನ್ನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ. ಈರುಳ್ಳಿಯ ಬಣ್ಣ ಸ್ವಲ್ಪ ಕೆಂಪಗಾದ ಬಳಿಕ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಇದಕ್ಕೆ ಮೆಣಸಿನ ಹುಡಿ, ಗರಂ ಮಸಾಲಾ ಪೌಡರ್, ಸೋಂಪು ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಬೇಯಿಸಿದ ಅನ್ನ, ಉಪ್ಪನ್ನ ಸೇರಿಸಿ ಸ್ವಲ್ಪ ಹೊತ್ತು ಕೈಯಾಡಿಸಿದ ಬಳಿಕ ದ್ರಾಕ್ಷಿ, ದಾಳಿಂಬೆ, ಆಪಲ್ ಅನ್ನ ಹಾಕಿ ಬಳಿಕ ಪಿಸ್ತಾ ಮತ್ತು ಮೊದಲೇ ಹುರಿದಿಟ್ಟಂತಹ ಒಣ ದ್ರಾಕ್ಷಿ, ಗೋಡಂಬಿಯನ್ನ ಸೇರಿಸಿ ಸ್ಯಾಫ್ರಾನ್ ಮಿಲ್ಕ್ ಹಾಕಿದರೆ ಕಾಶ್ಮೀರಿ ಪುಲಾವ್ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಪರಿಚಯ ಮಾಡ್ಕೊಳ್ತಾ ಇರುವಂತಹ ಪ್ರಾಡಕ್ಟ್ ಪ್ರೆಸ್ಟೀಜ್ನವರ ಎಲೆಕ್ಟ್ರಿಕ್ ಕೆಟಲ್. ಸ್ಟೈನ್ಲೆಸ್ ಸ್ಟೀಲ್ ವಿತ್ ಕಲರ್ ಕೋಟಿಂಗ್ ಇರುವಂತಹ ಈ ಪ್ರಾಡಕ್ಟ್ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಮಾಡರ್ನ್ ಕೂಲ್ ಟಚ್ ಹ್ಯಾಂಡಲ್ ಇರುವಂಥದ್ದು ಆ್ಯಂಡ್ ಎಲೆಗೆಂಟ್ ಡಿಸೈನ್ ಇರುವಂತಹ ಈ ಪ್ರಾಡಕ್ಟನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕು ಅಂತ ಆದರೆ ಇವತ್ತೇ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ನಲ್ಲಿರುವಂತಹ ಮಳಿಗೆಗೆ ಭೇಟಿ ಕೊಡಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಶ್ಮೀರಿ ಪುಲಾವ್ ಹೇಗೆ ಮಾಡಿದ್ರು ಅಶ್ವಿನಿ ಮೇಡಮ್ ಅಂತ. ಬನ್ನಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಬರೋಣ. ಅದ್ಭುತವಾಗಿ ಮಾಡಿದ್ರಿ. ನಾನು ಹೇಳಿದಲ್ಲ, ಕಾಶ್ಮೀರ ನೋಡಿದಷ್ಟೇ ಖುಷಿ ಆಯಿತು ಆ ಡಿಶನ್ನು ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಂಥ ಅದ್ಭುತವಾದ ಡಿಶ್ಗಳನ್ನು ಪದೇ ಪದೇ ನಮಗೆ ಹೇಳ್ಕೊಡ್ತಾ ಇದ್ದೀರಿ. ನನಗೂ ಹಾಗೂ ವೀಕ್ಷಕರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ನಿಮ್ಮ ಈ ಅಪ್ರಿಸಿಯೇಷನ್ ಕೇಳಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಕೀರ್ತಿ. ನಿಮ್ಗೂ ಹಾಗೂ ಅವಕಾಶವನ್ನು ಕಲ್ಪಿಸಿಕೊಟ್ಟ ಸ್ಪಂದನ ವಾಹಿನಿಗೂ ತುಂಬು ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿ ವಾರದಲ್ಲೂ ಇಂತಹ ಅದ್ಭುತವಾದ ಡಿಶ್ಗಳನ್ನು ಅಶ್ವಿನಿ ಮೇಡಮ್ ನಮ್ಗೆ ಹೇಳ್ಕೊಡ್ತಾನೆ ಇರ್ತಾರೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಡಿಶ್ನೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಜ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ.